ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಡಿಲ್ತಾಯ ದೈವದ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಕೈಲಾಸಗಿರಿಯ ಮೇಲೆ ಒಂದು ದಿನ ಪರಮೇಶ್ವರ ದೇವರು ತಪಸ್ಸನ್ನಾಚರಿಸುತ್ತಿದ್ದ ಸಮಯ ಹಣೆಯಲ್ಲಿ ಮೂಡಿದ ಬೆವರನ್ನು ಕೈಯಿಂದ ತೆಗೆದು ನೆಲಕ್ಕೆ ಅಪ್ಪಳಿಸಿದಾಗ ಅದರಿಂದ ಶಿವನ ಅಂಶವನ್ನು ಹೊಂದಿರುವಂತಹ ಒಂದು ದೈವ ಜನಿಸುತ್ತಾನೆ. ಆಗ ಆ ದೈವಕ್ಕೆ ನೀನು ಭೂಲೋಕಕ್ಕೆ ಇಳಿದು ಹೋಗಿ ಧರ್ಮವನ್ನು ರಕ್ಷಣೆ ಮಾಡು ಎಂದು ಆಶೀರ್ವಾದ ನೀಡಿ ಪರಮೇಶ್ವರನು ಆ ದೈವವನ್ನು ಭೂಲೋಕಕ್ಕೆ ಕಳುಹಿಸುತ್ತಾನೆ. ಅದೇ ಸಮಯಕ್ಕೆ ತನ್ನ ತಂದೆ ತಾಯಿಯನ್ನು ಕಳೆದುಕೊಂಡ ಭಾನುಸೇನವ ಎನ್ನುವಂತಹ ರಾಜ ತನ್ನ ತಂದೆ ತಾಯಿಯ ಶ್ರಾದ್ದ ಕಾರ್ಯಗಳನ್ನು ಮುಗಿಸಿ ಗಂಗಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಮಯ ಗಂಗಾ ನದಿಯ ಮಧ್ಯದಲ್ಲಿದ್ದ ಒಂದು ತಾವರೆ ಹೂವಿನಿಂದ ಹೊರಬಂದ ಆ ದೈವ ನಾನು ನಿನ್ನೊಟ್ಟಿಗೆ ಬರುತ್ತೇನೆ ಎನ್ನುತ್ತಾನೆ. ಆಗ ಭಾನುಸೇನವ ಆ ದೈವವನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋಗುತ್ತಾನೆ. ರಾಜ್ಯ ಪ್ರವೇಶ ಮಾಡಿದಂತಹ ಆ ದೈವ ಭಾನುಸೇನವನ ಅಂಗಳದಲ್ಲಿ ನಿಂತು ತನಗೊಂದು ಹೆಸರಿಟ್ಟು ಒಂದು ದೈವಸ್ಥಾನ ನಿರ್ಮಾಣ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಾನೆ. ಹಾಗೂ ಒಂದು ತರಕಾರಿಯ ಬೀಜವನ್ನು ಭಾನುಸೇನವನಿಗೆ ನೀಡಿ ಇದನ್ನು ತೋಟದಲ್ಲಿ ಬಿತ್ತನೆ ಮಾಡು, ಇದರಿಂದ ಬಂದ ಹಣದಿಂದಲೇ ನನಗೊಂದು ದೈವಸ್ಥಾನ ಕಟ್ಟಿಸಿ ನನಗೆ ಕೊಡಬೇಕಾದ ಸೇವೆಯನ್ನು ಕೊಡು ಎನ್ನುತ್ತಾನೆ. ಅದಕ್ಕೆ ಒಪ್ಪಿಗೆ ಸೂಚಿಸಿದ ಭಾನುಸೇನವ ಆ ದೈವ ಗಂಗೆಯ ಮಧ್ಯಭಾಗದಲ್ಲಿ ಜನಿಸಿರುವ ಕಾರಣ ಆ ದೈವಕ್ಕೆ ಗಂಗನಾಡಿ ಕುಮಾರ ಎನ್ನುವ ಹೆಸರಿಡುತ್ತಾನೆ. ಹಾಗೂ ಆ ತರಕಾರಿ ಬೀಜವನ್ನು ತನ್ನ ತೋಟದಲ್ಲಿ ಬಿತ್ತಿದಾಗ ಆ ಬೀಜದಿಂದ ತರಕಾರಿಗಳು ಬೆಳೆಯುತ್ತವೆ. ಆ ತರಕಾರಿ ಕಾಯಲು ತನ್ನ ಸೊಸೆಯಂದಿರನ್ನು ಬಿಡುತ್ತಾನೆ. ಅವನ ಸೊಸೆಯರಲ್ಲಿ ಇಬ್ಬರಿಗೆ ತರಕಾರಿ ತಿನ್ನುವ ಆಸೆಯಾಗಿ ಒಂದು ತರಕಾರಿಯನ್ನು ಕದ್ದು ತಿನ್ನುತ್ತಾರೆ. ಪ್ರತಿದಿನದಂತೆ ಬೆಳಿಗ್ಗೆ ಎದ್ದು ಭಾನುಸೇನವ ತರಕಾರಿಗಳನ್ನು ಲೆಕ್ಕ ಮಾಡುವಾಗ ಒಂದು ತರಕಾರಿ ಕಡಿಮೆಯಾಗಿರುತ್ತದೆ. ಆಗ ಕೋಪಗೊಂಡ ಭಾನುಸೇನವ ತರಕಾರಿ ಕದ್ದವರನ್ನು ದೈವ ನೋಡಿಕೊಳ್ಳಲಿ ಎಂದು ಹೇಳಿದ ಮರುಗಳಿಗೆಯಲ್ಲಿ ಆತನ ಇಬ್ಬರು ಸೊಸೆಯಂದಿರು ರಕ್ತಕಾರಿ ಸಾಯುತ್ತಾರೆ. ಇದರಿಂದ ಆ ದೈವದ ಕಾರಣಿಕ ತಿಳಿದ ಭಾನುಸೇನವ ಆ ದೈವಕ್ಕೆ ಹೆಂಚಿನ ಮಾಡು ಹೊಂದಿರುವಂತಹ ದೈವಸ್ಥಾನ ಕಟ್ಟಿಸಿ ಆ ದೈವವನ್ನು ನೆಲೆ ನಿಲ್ಲುವಂತೆ ಮಾಡುತ್ತಾನೆ. ತುಳುನಾಡಿನಲ್ಲಿ ಹೆಂಚಿನ ಮನೆಗೆ ಒಡಿಲು ಎಂದು ಕರೆಯುತ್ತಾರೆ. ಒಡಿಲಿನಲ್ಲಿ ನೆಲೆಸಿದ ಆ ದೈವಕ್ಕೆ ಒಡಿಲ್ತಾಯ ಎನ್ನುವ ಹೆಸರಿನಿಂದ ಪೂಜಿಸಲಾಯಿತು. ಹೀಗೆ ಗಂಗನಾಡಿ ಕುಮಾರ ಒಡಿಲ್ತಾಯ ದೈವ ಎನ್ನುವ ಹೆಸರನ್ನು ಪಡೆಯುತ್ತಾನೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಹೊಸತೊಂದು ಕಾರಣಿಕದ ದೈವದ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.